ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನಾತ್ಮಕ ಕಾನೂನುಗಳನ್ನು ಭಾರತ ದೇಶದ ಪ್ರತಿಯೊಬ್ಬರೂ ಗೌರವಿಸಬೇಕು. ಕಾನೂನಿಗೆ ಗೌರವ ಕೊಡದವರು ದೇಶ ಬಿಟ್ಟು ಹೊರಗಡೆ ಹೋಗಬೇಕು ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಅಭಿಪ್ರಾಯಪಟ್ಟರು. ನಗರದಲ್ಲಿ ಇಂದು ಬೆಳಿಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಏಕರೂಪ ನಾಗರಿಕ ಕಾನೂನನ್ನು ಜಾರಿಗೆ ತರಲು ಮುಂದಾಗಿದ್ದು, ಇದಕ್ಕೆ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಸೇರಿದಂತೆ ಎಲ್ಲ ಸಮುದಾಯದವರು ಸಹಕಾರ ನೀಡಬೇಕು ಎಂದು ವಿನಂತಿಸಿಕೊಂಡರು. ಶಿವಮೊಗ್ಗದಲ್ಲಿ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಅವರ ಕೊಲೆಯಾಗಿದ್ದು, ಅಲ್ಲಿನ ಸ್ಥಿತಿಗತಿಯ ವೀಕ್ಷಣೆಗಾಗಿ ನಮ್ಮ 4-5 ಜನ ಸ್ನೇಹಿತರು ಭೇಟಿ ನೀಡಿ ಪರಿಶೀಲಿಸಿ ಮೃತನ ಕುಟುಂಬಕ್ಕೆ ನೆರವಿನ ಮಹಾಪೂರ ಹರಿದು ಬರುತ್ತಿದ್ದು, ಇದು ಶ್ಲಾಘನೀಯ ಎಂದರು. ನಮ್ಮ 1 ತಿಂಗಳ ಗೌರವಧನವನ್ನು ಮೃತನ ಕುಟುಂಬದ ಖಾತೆಗೆ ಜಮಾ ಮಾಡುತ್ತಿದ್ದು, ನಮ್ಮ ಸ್ನೇಹಿತರು ನೆರವು ನೀಡಲು ಮುಂದಾಗಿದ್ದು, ಅದನ್ನು ಸಹ ಅವರ ಖಾತೆಗೆ ಜಮಾ ಮಾಡುವುದಾಗಿ ತಿಳಿಸಿದರು. ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಬೆದರಿಕೆಯಂತಹ ಕೃತ್ಯಗಳು ನಡೆಯುತ್ತಿದ್ದು, ಒಬ್ಬ ಮುಸಲ್ಮಾನ ವ್ಯಕ್ತಿ 3-4 ಮದುವೆಯಾಗಿ 10ರಿಂದ 12 ಮಕ್ಕಳನ್ನು ಮಾಡಿಕೊಳ್ಳುವುದು ಸರಿಯಲ್ಲ. ಇದನ್ನು ನಿಯಂತ್ರಿಸಲು ಇಡೀ ದೇಶದಲ್ಲಿ ಏಕರೂಪ ಕಾನೂನು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದ್ದು, ಇದಕ್ಕೆ ಎಲ್ಲ ಧರ್ಮದವರು ಸಹಕಾರ ನೀಡುವಂತೆ ಕೋರಿದರು. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದರೂ ಇನ್ನೂ ಸಹ ಏಕರೂಪ ನಾಗರಿಕ ಕಾನೂನು ಜಾರಿಯಾಗಿಲ್ಲ. ಇದನ್ನು ಮುಸ್ಲಿಮರು ಒಪ್ಪಿಕೊಳ್ಳಲು ತಯಾರಿಲ್ಲ ಎಂದ ಅವರು, ನಮ್ಮ ದೇಶದ ಕಾನೂನಿಗೆ ಗೌರವ ಕೊಡದವರು ಇಲ್ಲಿ ಇರಬಾರದು, ಬೇರೆ ದೇಶಕ್ಕೆ ತೆರಳಿ ಎಂದು ಸವಾಲು ಹಾಕಿದರು. ಹರ್ಷನ ಕೊಲೆಗೆ ಪ್ರತೀಕಾರ ತೀರಿಸಿಕೊಂಡಿದ್ದರೆ ಇನ್ನೆಷ್ಟು ಕೊಲೆಗಳು ನಡೆಯುತ್ತಿದ್ದವು ಗೊತ್ತಿಲ್ಲ. ಪೊಲೀಸರು ಹೆಚ್ಚು ಸಕ್ರಿಯರಾಗಿ ಅಪರಾಧ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕು, ಇಲ್ಲದಿದ್ದರೆ ಇವರ ವಿರುದ್ಧವೂ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ದೇಶದ್ರೋಹಿ ಘೋಷಣೆ ಕೂಗಿದವರಿಗೆ, ಇವರು ಆರ್ಥಿಕ ನೆರವು ನೀಡಿದವರಿಗೆ ಕಾನೂನು ರೀತಿ ಶಿಕ್ಷೆಗೆ ಗುರಿಪಡಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆದಿರುವುದಾಗಿ ತಿಳಿಸಿದರು. ಮುಖಂಡ ಜಯಸಿಂಹರಾವ್, ಬಜರಂಗ ದಳದ ಕಾರ್ಯಕರ್ತ ದಿಲೀಪ್ ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ಈಗ ಸರ್ವಿಸ್ ಮಾಡ್ತಕ್ಕಂಥ ಒಂದು ದೃಷ್ಟಿ, ನಾನು ಮೇಜರಾಗಿ ಅವನು ನಮ್ಮ ದೇಶದ ಸ್ವತ್ತು, ಅವನು ಅಂಥನಿಗೆ ಹತ್ಯೆ ಆಯಿತು. ಒಂದು ಮರ್ಡರ್ ಆಗೋದೊಂದು ಬೇರೆ ಪ್ರಶ್ನೆ, ಆದರೆ ಆ ಮರ್ಡರ್ ಆಗಿರ್ತಕ್ಕಂಥ ಸಂಸಾರಕ್ಕೆ ನಾಗರಿಕ ಬಂಧುಗಳು ನಮ್ಮವರು ಸಹಾಯ ಮಾಡಿರಲ್ಲ. ಸಹಾಯ ಮಾಡಿ ಇನ್ನೂ ಸಹಾಯ ಮಾಡ್ತಕ್ಕಂಥದ್ದು. ಯಾಕೆಂದರೆ ಈಗ ಹರ್ಷ ಒಬ್ಬನ ಸತ್ತಕ್ಕೆ ನಾವು ಸಹಾಯ ಮಾಡಿದ್ದೀವಿ. ಅದೇ ಥರ ಹಿಂದೆ ಹೋಗೋರೆ 29-30 ಜನ ಹೋಗೋರು ಹತ್ತತ್ರ, ಅವ್ರದ್ದು ಏನು ಸ್ಥಿತಿಗತಿ ಆಯಿತು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಮುಂದೆ ಅಕಸ್ಮಾತ್ ಏನು ಅಚಾತುರ್ಯ ಇದೇ ಥರ ಏನೋ ಆದರೆ ಏನು ಗತಿ? ಅದಕ್ಕೆ ಒಳ್ಳೆಯದನ್ನಾಗೆ ಎಲ್ಲರೂ ನಮ್ಮ ಬಂಧುಗಳು ತಯಾರಿ ಆಗಲಿ, ಆ ದೃಷ್ಟಿಯೊಳಗೆ ನಾನು ನಿಮ್ಮನ್ನು ಇಲ್ಲಿ ಕರೆದು ಅಪೀಲ್ ಮಾಡ್ತಿರೋದು. ಈಗ ಉದಾಹರಣೆಗೆ ಹರ್ಷನಿಗೆ ನನ್ನ ಮಿತ್ರರು ಏನು ಸಹಾಯ ಮಾಡಬೇಕು ಅಂತ ಇದ್ದೀವಿ. ಈಗ ಉದಾಹರಣೆಗೆ ನಾನು 1 ತಿಂಗಳ ನನ್ನ ಗೌರವಧನನ ಅವನಿಗೆ, ಅವ್ರ ಮನೆಯವರಿಗೆ, ಅವರ ಅಕೌಂಟ್ಗೆ ಕಳಿಸ್ತೀನಿ. ಆ ಅಕೌಂಟ್ ನಂಬರ್ನ ನಾನು ಇವಾಗ ನಮ್ಮ ಪ್ರಭಾಕರ್ ಬರ್ತಾರೆ, ಅವ್ರ ಥರ ಇದೆ ನಾನು ಅಕೌಂಟ್ ನಂಬರು. ಆ ಅಕೌಂಟ್ ನಂಬರ್ಗೆ ನನ್ನ ಏನು ಗೌರವಧನನ 1 ತಿಂಗಳದ್ದು ಕಳಿಸ್ತೀನಿ. ಅದೇ ರೀತಿ ನಮ್ಮ ದಿಲೀಪ ಇರ್ಬೋದು, ಇನ್ನೂ ಅನೇಕ ಜನ ಮಿತ್ರರು ನನಗೆ ಈಗ ಬಾಯಿ ಬಿಟ್ಟು ಹೇಳೋರು, ನಾನು ಇಷ್ಟು ಕೊಡ್ತೀನಿ. ನಾನು ಹೇಳಿದೆ, ಯಾರೋ ನಮ್ಮ ಕೈಗೆ ಕೊಡಬೇಡ್ರಪ್ಪ, ಎಲ್ಲ ನೇರವಾಗಿ ಅವ್ರ ಅಕೌಂಟ್ ನಂಬರ್ ನಾನು ನಿಮಗೆ ಪತ್ರಿಕೆ ಒಳಗೆ, ಮೀಡಿಯಾದೊಳಗೆಲ್ಲ ಹೇಳ್ತೀವಿ. ಈಗ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.